ಇದಕ್ಕೆ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಣು ಮಕ್ಕಳ ಕಂಡಂಗೆ ಕಾಂತಿಲ್ಲ ಇವ್ರಿಗೆ ಕೊಂಡಿಗೆ ಅಂತ ಇದು ಭತ್ತ ಹೋಯ್ತಾ ಇದು ಇವರಿಗೆ ನನ್ಗೆ ಬಲಟಿ ಅವ್ನು ರಾಘು ಶೆಟ್ಟಿ ಮುಸುಡ್ ಮೇಲೆ ಹೊಡಿತೆ ನಾನು ಅವನು ಸೊಡ್ಡು ಹೊಡಿತಿ ನೀವು ಅವ್ರ ಹತ್ರನೇ ಹಣ ಕೊಡ್ಸ್ಕೊಳ್ಳಿ ಅಂತ ನಾ ಹೇಳಿದ್ದೇನೆ. ನಾನು ಇನ್ನು ಕಟ್ಲಿಕ್ಕೆ ಹೋಗುದಿಲ್ಲ. ನಾನು ತುಂಬಾ ಪ್ರಾಮಾಣಿಕವಾಗಿ ಯಾವ ದೈವ ದೇವರು ಬೇಕಾದ್ರೆ ಆಣೆ ಮಾಡಿ ಹೇಳಿ ಬೇರೆ ಏನ್ ಬೇಕಾದನ್ನ ತಗೊಳ್ತೇವೆ ನಾವು ಕೈಗೆ. ಬ್ಯಾಟಿ ಗಿಟಿ ಹೋಗೋದ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕತ್ತಿಲ್ಲ. ನಾ ಬ್ಯಾಗ್ ಮಾತ್ರ ತಗೊಂಡು ಹೋಗುದಲ್ಲ. ಆಘಾತ ಪಡುವಂತ ಪರಿ ಯಾರ ಶೀಲಕ್ಕನ ನಾಗಶ್ರೀ ಸಂಘದವರ ಕೊಡ್ತಾ ಇಲ್ವಾ ಅಂದ್ರೆ ಅವರಿಗೆ ಆಶ್ಚರ್ಯ. ಅಂದ್ರೆ ಶಂಕನಾಣದ ಅಂದ್ರೆ ಪೇಟೆ ಹೋಗ್ಬೇಕಾದ್ರೆ ಶಂಕನಾಣಕ್ಕೆ ಹೋಗಿ ಇವ್ರು ಫೋನ್ ಮಾಡಿ ಹೆದರ್ಸ್ತಾರಂದ್ರೆ ನಾಳೆ ಅಲ್ಲಿ ಪೇಟೆಗೆ ಹೋಗೋತಿ ಅಡ್ಡ ಇಕೊಂಡು ಕೊಡೋದಿಲ್ಲ ಅಂತ ಅವ್ಗೆ. ಅರ್ಧ ಕುಡಿಸ್ತೇನೆ ಅಂದ್ರೆ ಬೇಡ ನಾನು ಹಸಿಯಕ್ಕೆ ತಿಂತೇನೆ ನನಗೆ ಹೊಟ್ಟೆ ಉಬ್ಬರ ಆದ್ರೂ ಒಡ್ಡಿಲ್ಲ ಅನ್ನುವ ಕೆಲವೊಂದು ಜನ ಇದ್ದಾರೆ. ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡ ನೀವ್ ಮಾಡಬೇಡ. ನಾವು ನೀರಿಗೆ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ. ಈಗ ನಾವು 10 ಗಂಟೆ ಮೇಲೆ ಮಲ್ಕ ಆದ್ರೂ ಇಲ್ಲಿ ಕುಂದಾಪುರದವ್ರು ಏನು ಒಂದು ನಂಬ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ಏನು ಬೆಳೆದಿದ್ದೆಲ್ಲ ಪ್ರಚಾರ ಮಾಡ್ಬಿಡ ಏನೋ ಗುರುವಾಯಿನ ಕೇರಿ ಬೆಳ್ತಂಗಡಿ ಕಡೆಯವರೆಲ್ಲ ಏನೋ ಒಂದು ಅಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳಿ ಈಗ ಎಲ್ಲ ಕೌಂಚ್ ಮನಿ ಕಂಡಿರೋರು ಇದು ಮಾಡ್ಕೊಂಡು ಹೆಣ್ಮಕ್ಕಳಿಗೆಲ್ಲ ಅವ್ರಿಗೆ ಮಾನಸಿಕ ಹಿಂಸೆ ಮಾನಸಿಕ ಹಿಂಸೆ ಅಂತೇಳಿ ಒಂದು ಲೆಟರ್ ಬರ್ದು ಸ್ಟೇಷನಿಗೆ ಕೊಟ್ಬಿಡುದು ನಾವು ಅಷ್ಟೇ. ನಮ್ ಕಿರುಕೊಳ ಕೊಡ್ತಾ ಇದ್ದಾರೆ ನಾವು ಹಾಗೆ ಮಾಡಿಬಿಟ್ಟು. ಲೋಕ ಸ್ವಾಮಿ ದೇವ ಸಾಲವನ್ನು ಕಟ್ಟಲಾರೆ ಕಾಪಾಡೆಯ ಪ್ರಭುವೇ ಕಾಪಾಡೆಯ. ಸಾಲವಂತೆ ಬಡ್ಡಿಯಂತೆ ಬಡ್ಡಿಯಂತೆ ಭದ್ರತೆಯಂತೆ ಒಂದು ತಿಳಿಯನಾ. ಸಾಲವಂತೆ ಶೂಲವಂತೆ ಒಂದು ತಿಳಿಯನಾ. ಸಾಲವನ್ನು ನೀಡಿ ನೀಡಿ ಶೂಲದಿಂದ ಇರಿಯುತ್ತಿಹರೋ ಕಾಪಾಡೆಯ ಶಿವನೇ ಕಾಪಾಡೆಯ. ನ್ಯಾಯ ನೀತಿ ಧರ್ಮ ಎನ್ನುವ ಅಣ್ಣಪ್ಪನೇ ನ್ಯಾಯ ನೀತಿ ಧರ್ಮವೆಲ್ಲ ಕೈಲಾಸಕ್ಕೆ ಹೋಯಿತೇನೋ. ಅನ್ಯಾಯ ಅನೀತಿಯೇ ಈ ರೀತಿ ನಡೆಯುವುದಲ್ಲ. ಕಾಪಾಡೆಯ ಶಿವನೇ ಕಾಪಾಡೆಯ ಕಾಪಾಡೆಯ ಹರನೇ ಕಾಪಾಡೆಯ. ಅಂದ್ರೆ ನಾವು ಸ್ವಲ್ಪ ಎಕ್ಸೈಟ್ ಆಗಿದ್ರಿಂದ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಒಂದು ಯೋಜನೆಯನ್ನ ತಂದ್ರು ನಮ್ಮ ಮಾನ್ಯ ಒಂದು ಮೋದಿಜಿಯವರು. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ. ಆದ್ರೆ ಪವಿತ್ರ ಧರ್ಮಸ್ಥಳದಲ್ಲಿ ಚೋಟ ಬೇಟಿನೆಲ್ಲ ರೋಡ್ ಮೇಲೆ ರಸ್ತೆ ಸಂಧಿ ಗೊಂದಿಗಳಲ್ಲಿ ಹೊಲಗಳಲ್ಲಿ ರೋಡ್ ಮೇಲೆಲ್ಲ ಬಂದು ಎಳದಾಡಿ ಉರುಳಾಡಿಸಿ ಅವರನ್ನ ಸಾಯಿಸ್ತಾರೋ. ಅಂದ್ರೆ ಅವರ ಒಂದು ಇದರ ರೀತಿಯಲ್ಲಿ ನಡೀತಾ ಇಲ್ಲ. ಆ ರೀತಿ ನಾನೊಂದು ಬರ್ದಿಟ್ಟಿದ್ದೆ, ನಾನು ಎಲ್ಲೂ ಹಾಕ್ಲಿಲ್ಲ. ಅದೀಗ ಸುರಕ್ಷಾ ಮಾಡ್ರೆ ಸಿಗ್ತಾ ಇಲ್ಲ. ನಮ್ಮ ಸಂಘದಲ್ಲೇ ಒಬ್ರು ಮಾಡಿದ್ರೆ 20,000 ಅವ್ರು ಕಟ್ಟಿ ಇದು ಮಾಡ್ಕೊಂಡು ಬಂದ್ರು. ಆಮೇಲೆ ನಾನು ಅವ್ರ ಸುರಕ್ಷಾ ಒಂದು ಕಾರ್ಡಲ್ಲಿ ನಂಬರ್ ಇತ್ತಲ್ಲ ಅವ್ರಿಗೆ ಕಾಲ್ ಮಾಡ್ರು, ನೀವು ಇದು ಆಸ್ಪತ್ರೆಯಲ್ಲಿ ಇರುವಾಗಲೇ ಕಾಲ್ ಮಾಡಬೇಕಿತ್ತಮ್ಮ, ನೀವು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಮಾಡಲಿಕ್ಕಿಲ್ಲ. ಇವರಿಗೆ ಯಾರು ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಮತ್ತೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಅವ್ರಿಗೆ ಹಣ ತಗೊಳ್ತಾರ ಇಲ್ವಾ ಅಂತ ಇವ್ರಿಗೆ ಒಂದು ನೋಡುವ ಕೆಲಸ ಇರ್ತದಲ್ಲ. ಇಲ್ಲ ಪಾಪ ಅವ್ರು ಆಮೇಲೆ ಅಷ್ಟು ದುಡ್ಡೆಲ್ಲ ಕಟ್ಟಿ ಬಂದ್ರು. ಈಗ ಮೊನ್ನೆ ಒಂದು ಆಗಿತ್ತು ಇಲ್ಲಿ ಕುಲಾಲ್ ಆಸ್ಪತ್ರೆ ಅಂತ. ಅವರ ಕುಲಾಲ್ ಅಂದ್ರೆ ಕುಲಾಲ್ ಇದ್ರ ಸಮುದಾಯದವರು ಒಬ್ರು ಹಾಸ್ಪಿಟ್ಲ್ ಹೋಗಿದ್ರು. ಆಮೇಲೆ ಬರುವಾಗ ಒಂದು 3,000 ಕಟ್ಟಿ ಹೋಗಿ ಅಂತೇಳಿ. ಅದರಲ್ಲಿ ಎಷ್ಟಂತ ಡಾಕ್ಟರ್ಸ್ ಇವ್ರು ಎಲ್ಲರೂ ಯಾವ ಕಾಯಿಲೆಗೆ ಏನು ಅಮೌಂಟ್ ಅಂತ ಎಲ್ಲ ಡಾಕ್ಟರ್ ಎಲ್ಲ ಕೂತ್ ಮೀಟಿಂಗ್ ಮಾಡಿ ಅದಕ್ಕೆ ದುಡ್ಡನ್ನೆಲ್ಲ ಫಿಕ್ಸ್ ಮಾಡೋರು. ಹೋದ ಜನಗಳ ಹತ್ರ ಇವ್ರು ಮತ್ತೆ 3,000 ಕೊಡಿ 2,000 ಕೊಡಿ ಅಂತ ಕೊಡೋದು. ಇದು ಗಲಾಟೆ. ಈಗ ಮೊನ್ನೆ ರಾಘವೇಂದ್ರ ಶೆಟ್ಟಿ ಅಂತ ನಿಮ್ಗೆ ಕಾಲ್ ಮಾಡಿರ್ಬೋದು, ಈಗ ಅಲ್ಲಿ ಯೂಟ್ಯೂಬರೆಲ್ಲ ಹಾಕಿರ್ಬೋದು. ಅದ್ರ ಸಲುವಾಗಿ ನಮ್ಮ ಒಂದು ನಿಮ್ಮ ಎಲ್ಲ ಒಂದು ಇದನ್ನ ನಾನು ನೋಡ್ತಾ ಇದ್ದೆ. ಆದ್ರೂ ಇಲ್ಲಿ ಕುಂದಾಪುರದವ್ರು ಏನು ಒಂದು ನಂಬ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ನಾನು ಒಂದು 3-4 ವಿಡಿಯೋದನ್ನು ಅವರು ನಮ್ಮ SP ಅಂದರೆ ಸೇವಾ ಪ್ರತಿನಿಧಿ ಅವರು ಕಸ್ತೂರಿ ಅಂತ ಅವ್ರಿಗೆ ಕಳಿಸಿದೆ. ಅವರು ನನಗೀಗ ಸದ್ಯದಲ್ಲೂ ಒಂದು 6 ತಿಂಗಳಾಯ್ತು ನಾನು ಫೋನ್ ತಗೊಂಡು. ನಂಗೆ ಇದೆಲ್ಲ ಆಪ್ಷನ್ ಎಲ್ಲ ಗೊತ್ತಿಲ್ಲ. ಆಮೇಲೆ ಇದನ್ನು ನನಗೆ ಯಾಕೆ ಕಳಿಸಿದ್ದು ಅಂತ ಹೇಳ್ರು. ಅಂದ್ರೆ ನಾನು ಮತ್ತೆ ಅದನ್ನು ವಾಪಸ್ ನಂಗೆ ರಿಪ್ಲೈ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಎಲ್ಲ ಕಾಲ್ ಮಾಡಿ ಕೇಳಿದ್ರೆ ಹೇಳುವ ಅಂತಿದ್ದೆ. ಆಮೇಲೆ ಇವ್ರು ರಾಘವ ಶೆಟ್ರು ಅಂಗಡಿಯಲ್ಲೆಲ್ಲ ಬಂದು ಆಮೇಲೆ ಅವರೆಲ್ಲ ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕಿದ್ರು ಅಂತೇಳಿ ಅದೇ ಎಲ್ಲ ಫೋನ್ ಕಾಲೆಲ್ಲ ಆಯಿತು. ಆಮೇಲೆ ಎಲ್ಲ ಉಳಿದವರಿಗೆಲ್ಲ ನಾನು ಮತ್ತು 1-2 ಸಲ ಹೋಗಲಿಲ್ಲ. ಆಮೇಲೆ ಎಲ್ಲರೂ ಮಾತಾಡಿ
ಎಲ್ಲ ಕೊಡ್ತಾರಂತೆ ಶೀಲಕ್ಕ, ನೀವು ಕೂಡ ಕಟ್ಟಿ ಅಂತ ಹೇಳಿದ್ರು. ಅವರೇ ನಿರ್ಣಯ ಮಾಡಿ ಅವರೇ ಒಂದ್ 2-3 ಜನ ಸೈನ್ ಹಾಕಿರೋದ್ರಲ್ಲ. ಮತ್ತೆ ನಮ್ಮ ಸದಸ್ಯರು ಯಾರ್ದು ಸೈನ್ ಇಲ್ಲ. SP ಕಸ್ತೂರಿ ಅವರು ಮತ್ತೆ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು. ನೀವು ಕಟ್ಲೇಬೇಕು, ರಾಘು ಶೆಟ್ರು ಕಟ್ಲಿಲ್ಲಲ್ಲ, ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವ್ರಿಗೇನೋ ಸಮಸ್ಯೆ ಇದೆಯಂತೆ. ಅಂದ್ರೆ ಅವ್ರ ಕಟ್ಟುವ ಹಣದಲ್ಲೇ ತುಂಬಾ ಒಂದು 700 ರೂಪಾಯಿ ಏನೋ ಕಟ್ಟಿದ ಹಣವೇ ಕಾಣಿಸ್ತಾ ಇಲ್ಲ. ಮತ್ತೆ ವಾರವೂ ಕಟ್ಟಾಗ್ತಾ ಇದೆ ಅಂತೆ. ಅಂದ್ರೆ ಈಗ ನಮ್ಮ ಅಕೌಂಟಲ್ಲಿ ಈಗ ನಾವು ದುಡ್ಡು ಹಾಕಿದ್ರು ಕೂಡ ಕಾಣಿಸ್ತದೆ, ಈ ತೆಗೆದ್ರು ಕೂಡ ಅದ್ರಲ್ಲಿ ಮೆಸೇಜ್ ಬರುದಿಲ್ಲ ಯಾವ್ದು ಇದಾರು. ಅವ್ರಿಗೆ ಹಾಗೆ ಕಾಣಿಸುವುದಿಲ್ಲ. ಅಂದ್ರೆ ನಮ್ಗೂ ಇದು ಅಕೌಂಟ್ ಇಲ್ಲ ಅಂದ್ರೆ ನಮ್ಗೆ IDBI ಬ್ಯಾಂಕಲ್ಲಿ ನಾವು ಹಿಂದೆ ಒಂದು ಅಕೌಂಟ್ ಮಾಡಿತ್ತು. ಆಮೇಲೆ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯಾರ್ದು ಒಂದು ಅಧ್ಯಕ್ಷರು ಕಾರ್ಯದರ್ಶಿ ಯಾರ್ದು ಫೋನ್ ನಂಬರ್ ಲಿಂಕು ತಗೊಂಡಿಲ್ಲ, ಮತ್ತು ಅದಕ್ಕೆ ಮೆಸೇಜ್ ಬರ್ತಾರೆ, ನಮ್ಗೆ ಗೊತ್ತೇ ಆಗುದಿಲ್ಲ ಎಷ್ಟು ಕಟ್ಟಾಗ್ತದೆ. ಅವ್ರಿಗಂದ್ರೆ ಅಂದ್ರೆ ಅನುಮಾನ ಅಂದ್ರೆ ಅವ್ರ ಸಂಘದಲ್ಲಿ ಕಟ್ಟಾದಂಗೆ ಅವ್ರ ಹೆಂಡತಿ ಲೋನಲ್ಲೂ ಕಟ್ಟಾಗ್ತದೇನೋ ಅಂತೇಳಿ ನನ್ನ ಹತ್ರ ಸ್ಟೇಟ್ಮೆಂಟ್ ಅಂತ ತಗೊಂತ ಇದ್ರು. ಅದಾಯ್ತು. ಆಮೇಲೆ 1-2 ಆಗಿರ್ಬೋದು, ಪಂಚಾಯತ್ ಮಾಜಿ ಅಧ್ಯಕ್ಷರು ರವಿ ಕುಲಾಲ್ ಅಂತೇಳಿ ಫೋನ್ ಮಾಡಿ, ಏನು ರಾಘು ಶೆಟ್ರ ಅಂಗಡಿ ಹತ್ರ ಗಲಾಟೆ ಅಂತಲ್ಲ, ಅವ್ರು ಯಾವ ಸಂಘದಲ್ಲಿದ್ದರು ಗೊತ್ತವರಿಗೆ, ಧರ್ಮಸ್ಥಳ ಸಂಘದಲ್ಲೇ ಆಗಿದೆ. ಅವ್ರ ಆಚೆ ಶಂಕರನಾರಾಯಣ, ಕುಳ್ಳುಂಜಿ, ಬೈಲೂರು, ಉಳ್ಳೂರು ಎಲ್ಲ SP ಗಳು ಅಂದರೆ ಸೇವಾ ಪ್ರತಿನಿಧಿಗಳು ಹಾಗೂ ಎಲ್ಲ ಸೂಪರ್ವೈಸರೆಲ್ಲ ಇದ್ದರು. ಇವರು ನನಗೆ ಬಲಾಟಿ, ಅವ್ನು ರಾಘು ಶೆಟ್ಟಿ ಮುಸುಡ್ ಮೇಲೆ ಹೊಡಿತೆ ನಾನು, ಅವನು ಸೊಡ್ಡು ಹೊಡೀತಿ. ಅವ್ರು ನಮ್ಮ ಊರ ಮನೆಯವರಷ್ಟೇ, ಅವ್ರು ಈಗ ಇಲ್ಲೂ ಇಲ್ಲ ಶಂಕರನಾರಾಯಣ, ನಾವಿಲ್ಲಿ ಹೆರವಳ್ಳಿಯಲ್ಲಿದ್ದರೆ ಅವರು ಶಂಕರನಾರಾಯಣ. ಆದರೆ ಇವರು ಪಂಚಾಯತ್ ಮೆಂಬರ್ಸಿಗೆ ಪಂಚಾಯತಿಗೆಲ್ಲ ಕಾಲ್ ಮಾಡಿ ಒಂದು 10 ಕಾಲ್ ಬಂದಿದೆ ನನಗೆ ಬೆಳಿಗ್ಗೆ. ಅದು ಆವಾಗಲೇ ನೀವು ಹೋಗಿ, ನಾನು ಮೊದಲು ನಿಧಾನವಾಗಿ ಮಾತಾಡಿದೆ. ಅಂದರೆ ಸ್ವಲ್ಪ ಹೌದು ಈಗೀಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಂಗೆ ಕೆಲವರೆಲ್ಲ ಹೇಳ್ತಾ ಇದ್ರು, ನಾನೇ ಕೆಲವೊಂದು ಸಮಸ್ಯೆ ಅನುಭವಿಸಿದೆ, ಅದಕ್ಕೆ ಅವ್ರಿಗೇನೋ ಸಮಸ್ಯೆ ಆಗಿದೆ. ಅದನ್ನು ಕೇಳೋಕೆ ಅವರು ಇದು ವಿಡಿಯೋ ಮಾಡಿರ್ಬೋದು, ಮೇಡಮನ್ನು ಕರೆಸಿರ್ಬೋದು, ವಿಡಿಯೋ ಮಾಡಿ ಹಾಕಿರ್ಬೋದು. ನಿಮ್ಗೆ ಯಾರು ಹೇಳದ್ದು, ನೀನು ಯಾರಿಗೋ ಮೆಸೇಜ್ ಮಾಡಿ, ಅಂದರೆ ನೀವು ಎಲ್ಲ ಕಳಿಸ್ತಿರಲ್ಲ ಅದೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಮೆಸೇಜ್ ಎಲ್ಲ ನೋಡಿ ನೀನು ಪ್ರಚೋದನಕಾರಿಯಾಗಿ ಎಲ್ಲರಿಗೆ ಹೇಳಿ ನೀನೇ ಅದನ್ನು ಪ್ರಚೋದಿಸ್ತಾ ಇದ್ದೆ ಅಂತ ಹೇಳಿದ್ರು ಯಾರು, ಈ ಪಂಚಾಯತ್ ಮಾಜಿ ಅಧ್ಯಕ್ಷ. ಇಲ್ಲಪ್ಪ, ಪ್ರಚೋದನೆ ಏನಿಲ್ಲ, ಏನು ರಾಜಕೀಯ ಅಲ್ಲ ಪ್ರಚೋದನೆ ಮಾಡಲಿಕ್ಕೆ. ಮತ್ತು ಆಮೇಲೆ ಇಲ್ಲ, ನೀನು ಹಾಗೆಲ್ಲ ಕಳಿಸ್ಲಿಕ್ಕಿಲ್ಲ, ಧರ್ಮಸ್ಥಳ ಬಗ್ಗೆ ಎಲ್ಲ ಏನು ಬೇಡದಿದೆಲ್ಲ ಪ್ರಚಾರ ಮಾಡ್ಬೇಡ, ಏನೋ ಗುರುವಾಯಿನ ಕೇರಿ ಬೆಳ್ತಂಗಡಿ ಕಡೆಯವರೆಲ್ಲ ಏನೋ ಒಂದು ಅಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳಿ ಈಗ ಎಲ್ಲ ಕೌಂಚ್ ಮನಿ ಕಂಡಿರೋರು ಅಂತ ಹೇಳ್ರಿ. ಹೌದು, ಕೌಂಚ್ ಮನಿಕೊಂಡಿರೋ ಹಂಗಾದಿನ ಮನಿಕೊಂಡು ನಂಗೆ ಅದೆಲ್ಲ ಬರ್ತೀರ. ನಾನು ವಿಡಿಯೋ ಮಾಡ್ಕೊಂತಿದ್ದೆ ಸರ್, ಆದ್ರೆ ನಂಗೆ ಅದು ವಿಡಿಯೋ ಆವಾಗಷ್ಟು ಪಟ್ಟ ತಲೆ ಬರಲಿಲ್ಲ ವಿಡಿಯೋ ಹಾಕ್ಬೇಕಂತೇಳಿ. ಆಮೇಲೆ ರೆಕಾರ್ಡ್ ಮಾಡೋಕೆ ಬರಲಿಲ್ಲ. ಆಮೇಲೆ ಮತ್ತೆ ಜೋರು ಅಂದರೆ ಅದು ನಾನು ಅದಕ್ಕಿಂತ ಮೇಲಧಿಕಾರಿ ಹೇಳಿ ಕೊಡ್ಸ್ಕೊಳ್ಳೇಬೇಕು, ನಾನು ಕೊಡ್ಸ್ಕೊಳ್ತೇವೆ, ಅಲ್ಲಿದ್ರೆ ನೀವು ಏನು ಮಾಡ್ತೀರಿ ಹಾಗೆ ಹೀಗೆ ಅಂದ್ಕೊಂಡು ನನಗೆ ಜೋರು. ನಾನು ಫಸ್ಟ್ ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲಿ ರಾಘು ಶೆಟ್ಟಿಗೆ ಅಂಗಡಿ ಎದುರು ಗಲಾಟೆಯಾರ, ನಿಮಗೆ 10 ಕಾಲ್ ಬಂದರೆ ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು, ನನ್ನ ಹತ್ರ ಯಾಕೆ ಗಲಾಟೆ ಮಾಡ್ತಾ ಇದ್ರಿ, ನನಗೀಗ ಧಮ್ಕಿ ಹಾಕ್ತಾ ಇದ್ದಾರೆ ಅಂದೇಳಿ ನಾನು ಆಮೇಲೆ ಅವ್ರು SP ಕಸ್ತೂರಿ ಫೋನ್ ಮಾಡಿದೆ, ನಾನು ಮೊನ್ನೆವರೆಗೆ ಕಟ್ಟಿದೆ, ಇನ್ನು ನಾಡ್ದಿವಾರ ನಾನು ಕೊಟ್ಟುದಿಲ್ಲ. ಯಾಕಂದ್ರೆ ನಿಮಗೆ ಈಗ ಸಮಸ್ಯೆ ಆದರೆ ಈಗ ಇವರು ಸೇವಾ ಪ್ರತಿನಿಧಿ, ಆಮೇಲೆ ಸೂಪರ್ವೈಸರ್, ಆಮೇಲೆ ಅದ್ರ ಮೇಲಧಿಕಾರಿಗಳು, ಈಗ ಯೋಜನಾಧಿಕಾರಿಗಳು, ಆಮೇಲೆ ಹಾಗೆ ಒಬ್ಬೊಬ್ಬರೇ ಸ್ಟೆಪ್ ಮೇಲಿನ ಅಧಿಕಾರಿಗಳು ಬಂದು ನಮ್ಮನ್ನು ತರಾಟೆ ತಗೊಳ್ಳಿ ಅಥವಾ ಅದು ಯಾಕೆ ಮಾಡ್ರಿ ನೀವು ಹಾಗೆ ಕೇಳಿ, ಇವರು ಎಲ್ಲ ಹೋಗಿ MLA MP ಎಲ್ಲ ಹೋಗಿ ಇವ್ರು ಅಂದು ನಮ್ಮ ಶಂಕರನಾರಾಯಣದಲ್ಲಿ ಪ್ರಥಮ ಇದೀಗ ಯಾರು ಪಂಚಾಯತಿಗೆ ಮಾಹಿತಿ ಕೊಟ್ಟ ಪಂಚಾಯತ್ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಜಿಯವರು ನಮ್ಮ ಹೆಂಗಸರಿಗೆ ಧಮ್ಕಿ ಹಾಕ್ತಾ ಇದ್ರು. ನಾಳೆ ನನ್ನ ಗಣ್ಣಿಗೆ ಹೋಗಿ ಹೇಳಿ ಅವ್ರ ಮನೇಲಿ ಹೋಗಿ ಧಮ್ಕಿ ಹಾಕಿ ಬರೋಕೆ ಹೇಳ್ತೇನೆ, ನಂಗೆ ಫೋನ್ ಮಾಡಿ ಹೇಳಿರ ನಾನು ಏನಂತ ನೋಡ್ಕೊಳ್ತೇನೆ ಅಂತೇಳಿ. ಇವರಿಗೂ ಹಾಗೆ ಈಗ ನಾವು ನಾಡಿ ಯಾರಿಗೆ ಅವರು ನಮ್ಮ ಮನೆಯವ್ರನ್ನಲ್ಲೇ ಕಳಿಸಿ ಅವರಿಗೂ ಹಾಗೆ ಹೇಳಿ ಬರ್ಬೇಕು. ಅಲ್ಲ ಇವರಿಗೆ ಅಂದ್ರೆ ನಿಜವಾಗಿ ಅವರು ನ್ಯಾಯಯುತವಾಗಿದ್ರೆ ಇವ್ರು ಕಂಪ್ಲೇಂಟ್ ಕೊಡಲಿ. ಅಲ್ಲೊಬ್ರು ನಮ್ಮ ಸದಸ್ಯರ ಗಂಡ ಅಲ್ಲಿ ಇದ್ರಂತೆ, ಆವಾಗ ಹೇಳ್ತು ಎಂತ ಸರ್ ಗಲಾಟೆ ಅಂದರೆ ಒಬ್ಬರು ಸದಸ್ಯ ಹೇಳ್ಕೊಂಡು ಏನು ನಮಗೆಲ್ಲ ಪುರ್ಸೋತಿದ್ದ ಅಂದ್ಕೊಂಡು ಬಂದಿದ್ದ, ನಿಮ್ಮ ಹೆಂಡ್ತಿನ ಕಳಿಸಲ್ಲ ಅಂತ. ಹಾಂ ಏನು ವಿಷಯ ಅಂತ ಕಡೆಗೆ ಇವ್ರು ಯಾರು ಸರ್ ಯಾರೋ ಹೋಗಿ ಏನು ಸರ್, ಅಲ್ಲ ಅವರು ಸಂಘ ಹಣ ಕಟ್ಟಲಿಲ್ಲ ಅಂದ್ರೆ, ಹಣ ಕೊಡ್ದಿದ್ರೆ ನೀವು ನೇರ ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡಿ ಅಥವಾ ಕೋರ್ಟಿಗೆ ಹಾಕಿ ಅವ್ರಿಗೆ ನೋಟಿಸ್ ಕಳಿಸಿ ಅಂತ ಹೇಳಿದ್ರಂತೆ. ಇಲ್ಲ ಆಮೇಲೆ ಸೀದಾ ಹೋಗ್ತಾ ಇದ್ರಂತೆ ಅವ್ರು. ಅಲ್ಲ ಇವರು ನ್ಯಾಯಯುತವಾಗಿ ಬೇಕಾದ್ರೆ ಕೊಡ್ಸ್ಕೊ ಹೋಗ್ಲಿ, ನಾನು ಇನ್ನು ಮುಂದಾದ್ರೂ ಕೊಟ್ಟತ್ತೆ. ಈಗ ನಮ್ಮ ಸಂಘದಲ್ಲಿ ಯಾರು ಕಟ್ಟುವುದಿಲ್ಲ ಅವ್ರನ್ನ ಬೇಕಾದ್ರೆ ಕೊಡ್ಸ್ಕೊಂಡು ಹೋತ್ ನಾವು. ಇವ್ರು ಅನ್ಯಾಯ ಮಾಡ್ತಾ ಇದ್ರು. ಈಗ ನಾವು ಕಟ್ಟುವುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ವಿಚಿತ್ರ. ಅಂದ್ರೆ ನಾನಷ್ಟು ಪ್ರಾಮಾಣಿಕವಾಗಿ ಎಲ್ಲಾ ಸದಸ್ಯರನ್ನು ಸೇರಿಸ್ಕೊಂಡು ಕೊಟ್ಕೊಂಡು ಹೋಗ್ತಾ ಇದ್ದೆ ಇದುವರೆ. ಇವ್ರ ಪಂಚಾಯತ್ ಸದಸ್ಯರಿಗೆ ಹೇಳಿ ಅವ್ರು ನಮ್ಗೆ ಧಮ್ಕಿ ಹಾಕ್ತಾರೆ. ಅಂದ್ರೆ ನಾವು ನಾಳೆ ಶಂಕರನಾರಾಯಣದ ಅಂದ್ರೆ ಪೇಟೆ ಹೋಗ್ಬೇಕಾದ್ರೆ ಶಂಕರನಾರಾಯಣಕ್ಕೆ ಹೋಗಿ ಇವ್ರು ಫೋನ್ ಮಾಡಿ ಹೆದರ್ಸ್ತಾರಂದ್ರೆ ನಾಳೆ ಅಲ್ಲಿ ಪೇಟೆಗೆ ಹೋಗೋತಿ ಅಡ್ಡ ಇಟ್ಕೊಂಡು ಕೊಡೋದಿಲ್ಲ ಅಂತ ಯಾವ ಗ್ಯಾರಂಟಿ?
ಮನೆಗೆ ನುಗ್ಗಿ ಹೊಡೆದಿದ್ದಾರೆ ಮನೆ ನುಗ್ಗಿ ಹೊಡೆದ್ರೆ ಇಲ್ಲಿ ಊರ್ ಮನೆಗೆಲ್ಲ ಇದ್ರ ಅವ್ ಏನು ಬೇರೆ ಏನ್ ಬೇಕಾದನ್ನ ತಗೊಳ್ತೇವೆ ನಾವು ಕೈಗೆ. ಬ್ಯಾಟಿ ಗಿಟಿ ಹೋಗೋದ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕತ್ತಿಲ್ಲ, ನಾವು ಬ್ಯಾಗ್ ಮಾತ್ರ ತಗೊಂಡು ಹೋಗುದಲ್ಲ. ಅಷ್ಟೊತ್ತಿಗೆ ಅಲ್ಲೆಲ್ಲ ಅಡ್ಡ ಹಾಕಿ ಅಥವಾ ಏನು ಯಾರ ಪೋಲಿ ಗೀಲಿ ಹುಡುಗರನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ನಮ್ದೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಕೆಲವರು ಎಷ್ಟು ಹೇಳಿದ್ರು ಕೂಡ ಅರ್ಧ ಕುಡಿಸ್ತೇನೆ ಅಂದ್ರೆ ಬೇಡ, ನಾನು ಹಸಿಯಕ್ಕೆ ತಿಂತೇನೆ, ನನಗೆ ಹೊಟ್ಟೆ ಉಬ್ಬರ ಆದ್ರೂ ಒಡ್ಡಿಲ್ಲ ಅನ್ನುವ ಕೆಲವೊಂದು ಜನ ಇದ್ದಾರೆ ಇಲ್ಲಿ. ಅಂತವ್ರಿಗೆ ಸರ್ ಅವ್ರು ಉಳಿತಾಯ ನಾವೀಗ ನಾನು ಕಟ್ಟೋದಿಲ್ಲ, ನಾನು ಅವ್ರು ಯಾರೇ ಬೇಕಾದ್ರೆ ಬರ್ಲಿ. ಮತ್ತೆ ನಮ್ಮ ಅಂಗನವಾಡಿ ಬರ್ಲಿಕ್ಕಿಲ್ಲ, ಅಲ್ಲಿ ಸಣ್ಣ ಸಣ್ಣ ಮಕ್ಳು ಬಂದಾಗ ನೀವೆಲ್ಲ ಬಂದು ಗೌಜ್ ಮಾಡ್ರೆ ಮಕ್ಳು ದಿಗಿಲಾರಿ ಹೆದರ್ಕೊಂಡ್ ಬಿಡ್ತಾರೆ. ವಿಡಿಯೋ ಮಾಡಿ ಕಳಿಸಿ ನಮ್ಗೆ ನೋಡಿಲ್ಲ. ಆಮೇಲೆ ಅವ್ರು ಹೆದರ್ಕೊಳ್ತಾರೆ. ಮತ್ತೆ ನಾನು ಹೇಳಿದೆ ಅಂಗನವಾಡಿ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೇನೆ ನಾನು, ಮತ್ತೆ ಬರೋಕಿಲ್ಲ. ಮತ್ತೆ ಇಲ್ಲಿ ರಾಜ್ಯಕ್ಕೆ ಇದರ ಪಂಚಾಯತ್ ಸದಸ್ಯರು ಅಥವಾ ಇದ್ರವರು ಬಂದ್ಕೊಂಡು ನಮ್ಗೆ ಜೋರ್ ಮಾಡಿ ಈಗ ಆಗ್ಲಷ್ಟೇ ಇವ್ರಿಗೆ ಯಾರು ನೀವು ಶೀಲ ಹೇಳದ್ದ ಏನ್ ಶೀಲ ಹೇಳದ ನಾನು ಗುಂಬಳಕಾಯಿ ಕಾಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡ ನಾನು ಇಲ್ಲೇ ಕೂತ್ಕೊಂಡಿದ್ದಿ ಇದ್ರೆ ಯಾರು ನಿಂಗೆ ಶೀಲ ಹೇಳದಕ್ಕೆ ಅಂತಿದ್ರು ಅವ್ರು. ನಾನು ಎಂತದ್ದು ಹೇಳಲಿಲ್ಲ. ಅವ್ರು ಕರ್ದಿರಂತೆ ಚಂದ ಮಾಡಿ, ರವಿ ಅಣ್ಣ ಬನ್ನಿ ಒಂಚೂರು ಮಾಹಿತಿ ಕೊಡಿ, ನೀವು ಪಂಚಾಯತ್ ಮಾಜಿ ಅಧ್ಯಕ್ಷರಲ್ವಾ, ಹಾಲಿ ಅಧ್ಯಕ್ಷರನ್ನು ಕರೆದಿದ್ದೇವೆ, ನೀವು ಬನ್ನಿ ಅಂತ. ಆಯ್ತಾಯ್ತು ಬತ್ ಇವತ್ತು ಅವ್ರು ಬಂದ್ರೆ ಹೇಳಿ ನೀವೇ ಕಟ್ಟಿ ನಮ್ಮ ಸಾಲ ನಮ್ ಕಟ್ಟಕ್ ಆಗ್ತಾ ಇಲ್ಲ. ಈಗ ನಾನು ಅವ್ರಿಗೆ SP ಹೇಳಿಬಿಟ್ಟಿದೆ ನಿನ್ನೆ, ನೀವು ಅವ್ರಿಗೆ ಮೆಸೇಜ್ ಕಳಿಸೋದ್ರಿಂದ ನಾನು ಪ್ರಚೋದನಕಾರಿ, ನಾನು ಅದನ್ನೇ ಮಾಡ್ತಾ ಮುಂದೆ ಹೋಗ್ತೇನೆ, ನೀವು ಅವ್ರ ಹತ್ರನೇ ಹಣ ಕೊಡಿಸ್ಕೊಳ್ಳಿ ಅಂತ ನಾ ಹೇಳಿದ್ದೇನೆ. ನಾನು ಇನ್ನು ಕಟ್ಲಿಕ್ಕೆ ಹೋಗುದಿಲ್ಲ. ನಾನು ತುಂಬಾ ಪ್ರಾಮಾಣಿಕವಾಗಿ ಯಾವ ದೈವ ದೇವರು ಬೇಕಾದ್ರೆ ಆಣೆ ಮಾಡಿ ಹೇಳ್ತೆ. ಇವಾಗ ಕೆಲವರಿಗೆ ಒಂದು ಆಘಾತ ಪಡುವಂತ ಯಾರ ಶೀಲಕ್ಕನ ನಾಗಶ್ರೀ ಸಂಘದವರ ಕೊಡ್ತಾ ಇಲ್ವಾ ಅಂದ್ರೆ ಅವರಿಗೆ ಆಶ್ಚರ್ಯ. ಅಂದ್ರೆ ನಾನು ಒಬ್ರು ಯೂನಿಫಾರ್ಮ್ ಉಟ್ಕ ಬಂದಿಲ್ಲ ಅಂದ್ರೆ ಅವ್ರನ್ನ ಅಲ್ಲಿಂದ ಆಟ ಮಾಡಿ ಮನೆ ಕಳಿಸಿ ಯೂನಿಫಾರ್ಮ್ ಉಟ್ಕೊಂಡ್ ಬಾ, ನಮ್ದು ಇವತ್ತು ಏನು ವಲಯ ಸಭೆ ಮೀಟಿಂಗ್ ಆಗ್ತಾ ಇದೆ, ಅಥವಾ ಇಲ್ಲೊಬ್ರು ಸರ್ ಬರ್ತಾರೆ ಅಥವಾ ಮೇಡಮ್ ಬರ್ತಾರೆ, ನೈಟಿ ಹಾಕ ಬಂದು ಇಲ್ಲ ಮನೆಗೆ ಸೀರೆ ಉಟ್ಕೊಂಡ್ ಬಾ. ಇವ ಒಬ್ರು ನಮ್ಗೆ ನಾವು ಅವತ್ತು ದೀಪ ಹಚ್ಚುವ ದಿನ ನಾವ್ ಈ ಮೀನು ಮಾಂಸ ತಿನ್ನುದಿದ್ರೆ ಅವತ್ತಿಲ್ಲ ತಲೆ ಸ್ನಾನ ಮಾಡಿ ನಮ್ಗ ಅವತ್ತು ಎಲ್ಲಾರು ಒಂದು ಫಂಕ್ಷನಿಗೆ ಹೋಗಿ ಊಟ ಮಾಡ್ರೆ ನಾವು ಅವತ್ತು ಇನ್ನೊಬ್ರಿಗೆ ಫೋನ್ ಮಾಡಿ ನಾನು ಇವತ್ತಲ್ಲಿ ಬೈಕಿ ಮದಿಗೆ ಹೋಗಿ ಉಂಡ್ಕೊ ಬಂದಿದ್ದು, ಇಲ್ಲ ಸಾಮಾನು ಊಟಕ್ಕೆ ಹೋಗಿ ಉಂಡ್ಕೊ ಬಂದಿದ್ದು, ಒಂಚೂರು ದೀಪ ಹಚ್ಚ ಅಂತೇಳಿ. ಅಂದ್ರೆ ಆ ರೀತಿ ನಂಬಿಕೆ ಇದು ನಂಗೆ ಏನು ನಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿ ಗ್ಲೂಕೋಸ್ ಕೊಡಿ ಡಾಕ್ಟ್ರಿ ನಂಗೆ ಒಂದೊಂದು. ಇವ್ರು ಗ್ಲೂಕೋಸ್ ಆಗಾಕ ಮಲ್ಕೊಂಡಿರ್ತಾವ, ಆ ಗ್ಲೂಕೋಸ್ ಎಲ್ಲ ಹೋಗಿ ಅಲ್ಲಿ ನೋಡುವರಿಲ್ದೆ ಆಮೇಲೆ ವಾಪಸ್ ರಕ್ತ ಎಳೀತದೆ ಅನ್ನುವ ಅವ್ರಿಗೆ ಹೇಳ್ದೆ ನಾನು. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ನೀವು, ಅಂದ್ರೆ ಆಗೋದ್ ಬೇಡ ಆ ರೀತಿ ನನಗೂ ಕೂಡ ಅದೇ ರೀತಿ ನಂಬಿಕೆ ಇದ್ರು. ನಾನು ನಂಬಿದ್ರೆ ನಿಮ್ಮ ಚಪ್ಪಲಿ ಅಕ್ಕ ಒಂಚೂರು ಎತ್ಕೊಂಡು ಹೋಗೋದು ನಾ ಎತ್ತಿಡ್ತೆ, ಯಾರ ದರೋಡಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಜಾಗ ಎಲ್ಲಿತ್ತು ನಾನು ಅಲ್ಲಿ ಬರುದಿಲ್ಲ, ನಂದು ಕೈ ಇದೆ, ಇನ್ನು ನಾನು ಕೊಟ್ಟುದಿಲ್ಲ. ಪಂಚಾಯತ್ ಅವರು ಬಂದು ಇಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಹಾರ ಮಾಡಬಹುದಾ, ಅದಕ್ಕೊಂದು ಉತ್ತರ ಕೊಡಿ ಅಷ್ಟೇ. ಪಂಚಾಯತ್ ಅವ್ರು ಬರ್ಲಿಕ್ಕೆ ಇಲ್ಲಲ್ಲ, ಕಟ್ಟುವುದಿಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿ, ನಾನು ಕೊಟ್ಟುದಿಲ್ಲ ಅಷ್ಟೇ. ಮತ್ತೆ ಇವರಿಗೆಲ್ಲ ಪಾಪ ಅವರಿಗೆಲ್ಲ ಅಂಗಡಿ ಒಂದು ಇದು ಮಾಡ್ಕೊಂಡು ಹೆಣ್ಮಕ್ಕಳಿಗೆಲ್ಲ ಅವ್ರಿಗೆ ಮಾನಸಿಕ ಹಿಂಸೆ, ಇನ್ನು ಮಾನಸಿಕ ಹಿಂಸೆ ಅಂತೇಳಿ ಒಂದು ಲೆಟರ್ ಬರ್ದು ಸ್ಟೇಷನ್ಗೆ ಕೊಟ್ಬಿಡುದು ನಾವು ಅಷ್ಟೇ. ನಮ್ ಕಿರುಕುಳ ಕೊಡ್ತಾ ಇದ್ದಾರೆ, ನಾವ್ ಹಾಗೆ ಮಾಡಿಬಿಟ್ಟು ಆಯ್ತಾಯ್ತು. ಈಗ ಇಲ್ಲಿ ಸ್ತ್ರೀಶಕ್ತಿ ಇಲ್ಲ ಬೇರೆ ಸಂಘ ಇಲ್ವಾ? ಸ್ತ್ರೀಶಕ್ತಿ ಇದೆ ಈಗ ಒಂದು ಇಲ್ಲಿ ಕುಪ್ಪ. ಯಾವ ತರ ಇದೆ ಅದೇ ನಾವು ಸ್ವಸಹಾಯ ಅಂದ್ರೆ ಅಲ್ಲ, ಯಾವ ತರ ವಾರ ಕಟ್ಲಿಕ್ಕೆ ಇದೆಯಾ, ಇಲ್ಲ ಅವರೇ ತಗೊಂಡು ಕ್ಯಾಶ್ ತಗೊಂಡು ಹೋಗೋದಾ? ಅಲ್ಲ ಸದಸ್ಯರೇ ಎಲ್ಲ ಸಂಪೂರ್ಣ ಅದಕ್ಕೆ ಮೇಲಿನ ಅಂದ್ರೆ ಮೇಲೆ ಸುಪ್ರಾಜರ ಅಂದ್ರೆ ಅಂಗನವಾಡಿ ಸಂಬಂಧಪಟ್ಟ ಸುಪ್ರಾಜರ್ ಇರ್ತಾರಲ್ಲ ಅದ್ರಲ್ಲಿ ಅವರೆಲ್ಲ ಅದ್ರ ಮೇಲ್ವಿಚಾರ ನೋಡ್ಕಂತಾರೆ. ಆದ್ರೆ ಎಲ್ಲ ಸಂಘದವರೇ ಸಾಲ ಕಟ್ಟಿ ತೆಗೆಯುವುದು. 20-40 ಜನ ಇದ್ರ ನಾವು 2 ವರ್ಷ 3 ವರ್ಷಕ್ಕೊಂದ್ಸಲ 10,000 20,000 30,000 ಆಂತರಿಕ ಸಾಲ ತಕೊಂಡವ್ರೆ, 4-5 ಸಾವಿರ ಬಡ್ಡಿ ತಕಂತ ನಾವು 20 ಜನ ಇತ್ತು. ಇದು 10 ಜನಿಗೆ ಎಷ್ಟು 21ರಲ್ಲೇನೋ ಒಂದು 30,000 3,000 2,000 ಚಿಲ್ಲರೆ ಎಷ್ಟು ಬಡ್ಡಿ ಬಂದಿತ್ತು. ಮತ್ತೆ ಬಡ್ಡಿ ಇಲ್ಲ ಅಸ್ಲು ಇಲ್ಲ. ಕೇಳಿದ್ರೆ ನೀವು ಸಾಲ ತಕೊಂಡು ಬೇಗ ರಿಟರ್ನ್ ಕೊಟ್ಟಿದ್ರಿ, ಅದಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ. ಅಲ್ಲಿ ನಾವು ಅದೇ ನಾನು ಕಟ್ಟಿದೆ. ಈಗ ಇವ್ರಿಗೆ ಉಳಿತಾಯ ಸಿಗುವವರೆಗೆ ಅಥವಾ ಅವ್ರಿಗೆ ಕೆಲವರಿಗೆಲ್ಲ ಬಾಂಡ್ ಈ ಮೈಕ್ರೋ ಬಚತ್ ಅಂತ ಮಾಡ್ಸಿರ, ಆ ಬಾಂಡ್ ಸಿಗುವವರಿಗಾರು ಕೊಟ್ಟು ಅನ್ಕೊಂಡಿದ್ದೆ. ಇವ್ರು ಅದನ್ನ ನಮ್ಮ ಮೇಲೆ ಅಂದ್ರೆ ಇವ್ರು ದೇವ್ರೆ ಮುನಿಯುವುದಂತಾರಲ್ಲ ನಮ್ಮ ಕಡೆ ಹೇಳೋ ಭಾಷೆಯಲ್ಲ, ಇವ್ರು ಪಂಚಾಯತ್ ಅವ್ರಿಗೆ ಏನೋ ಎಂತ ಕರೆಯದೆ ಬರುವ ಕೆರತಕ ಹೊಡಿ ಅಂತಂದಾಗೆ ಇವ್ರು ಅವ್ರನ್ನ ಕರ್ದಿರಿ. ಈಗ ಅವ್ರು ಕರೆದು ನಂಗೆ ಬೇಕಾ ಬಿಟ್ಟು ಹೇಳ್ತಿದ್ರು. ಇವ್ರಿಗೆ ನಾನು ಕಂಪ್ಲೇಂಟ್ ಇವ್ರ ಹತ್ರ ಕೇಳಿ ಕಂಪ್ಲೇಂಟ್ ನೀವು ಅದು ಡಿಲೀಟ್ ಮಾಡ್ಲಿಕ್ಕೆ ಹೇಳೋವನ ಹತ್ರ, ಇಲ್ಲಾಂದ್ರೆ ನಾನು SIಗಲ್ಲ ಒಂದು ಹೆಣ್ಮಕ್ಕಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ಕೆ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ.
ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವೇನು ಮಕ್ಕಳ ಕಂಡಂಗೆ ಕಾಂತಿಲ್ಲ ಇವ್ರಿಗೆ ಕೊಂಡಿಗೆ ಅಂತ ಇದು ಭತ್ತ ಹೋಯ್ತಾ ಇದು ಇವರಿಗೆ ಅಲ್ಲ ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡವಾ ನೀವೇ ನೀವ್ ಮಾಡಬೇಡ ನಾವು ನಿದ್ರಿಗೆ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆ ಮಲ್ಕಂತ ಅಂದ್ರೆ ಇಲ್ಲ ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತಾ ಶುಕ್ರವಾರ ಶುಕ್ರವಾರ ಇಲ್ಲ ಗುರುವಾರ ಗುರುವಾರ ಸಾಯಂಕಾಲ ಅವ್ರು ಈಗ 100 ರೂಪಾಯಿ ಕಮ್ಮಿ ಇತ್ತು ಇಲ್ಲ ಅಂತ ಕೊರೋನಾ ಟೈಮ್ ಅಲ್ಲಿ ಯಾವ ತರ ಕೊರೋನಾ ಟೈಮಲ್ಲಿ ರಿನ್ಯೂವಲ್ ಮಾಡಿದ್ದೆಲ್ಲ ಇದು ಎಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂದ ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು ಅಂದ್ರೆ 5 ವರ್ಷಕ್ಕೆ ಒಂದು 500 ಅಡ್ಜಸ್ಟ್ ಮಾಡ್ಕೊ ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ ಕಡೆಗೆ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದದಿತ್ತು ನಾವು ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಭಯ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಹುಡುಗಿಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೇನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತ್ರ ಹುಳಿ ನೋಡಿ ಸೌಜನ್ಯ ಹಾಗಾಗಿ ಸತ್ತು ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ ಅದು ಯಾವಾಗ ತೊಟ್ಟುದು ಕೇಮ್ ನಾವು ನಮ್ಗೊಂದು 6-3 ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು ಇನ್ನೆಂತ ಹೇಳುದಿಲ್ಲ ನಾವು ಅಷ್ಟೇ.